ಕಂಬಳಬೆಟ್ಟು ಅಂದುಂಜೆ ಹಾಜಿ ಫ್ಯಾಮಿಲಿ ಜನಪ್ರಿಯ ಟ್ರಸ್ಟ್ ಮತ್ತು ಸ್ಥಳೀಯ ಪ್ರಮುಖರ ನೇತೃತ್ವದಲ್ಲಿ ಊರ ದಾನಿಗಳ ಸಹಕಾರದಲ್ಲಿ ಸರ್ವಧರ್ಮೀಯರು ಸೇರಿ ಒಟ್ಟು 360 ಕುಟುಂಬಗಳಿಗೆ ರಂಜಾನ್ ಕಿಟ್ ಹಾಗೂ ದಿನಸಿ ಸಾಮಗ್ರಿ ವಿತರಿಸಲಾಯಿತು. ವಲಸೆ ಕಾರ್ಮಿಕರಿಗೆ, ಜಮಾತ್ ಸದಸ್ಯರಿಗೆ ಹಾಗೂ ಸ್ಥಳೀಯ ಸರ್ವಧರ್ಮೀಯರಿಗೆ ವಿತರಿಸಲಾಯಿತು. ಅಕ್ಕಿ ಹಾಗೂ ದಿನಬಳಕೆಯ ವಸ್ತುಗಳು ಸೇರಿದಂತೆ ಅಂದಾಜು 5 ಲಕ್ಷಕ್ಕಿಂತಲೂ ಮಿಕ್ಕಿ ಮೌಲ್ಯದ ಸುಮಾರು 15 ಕ್ಕಿಂತಲೂ ಅಧಿಕ ವಸ್ತುಗಳನ್ನು ವಿತರಿಸಲಾಯಿತು. ವಿಟ್ಲ ಮುಡ್ನೂರು ಗ್ರಾಮದಲ್ಲಿ ಹಲವು ವಲಸೆ ಕಾರ್ಮಿಕರಿದ್ದಾರೆ. ಅದೇ ರೀತಿ ಬಡವರು ಕೂಡ ಜೀವನ ನಡೆಸುತ್ತಿದ್ದಾರೆ. ಲಾಕ್ಡೌನ್ನಿಂದ ಹಲವು ಬಡವರು ಕಂಗೆಟ್ಟಿದ್ರು. ಇದನ್ನ ಗಮನ ಹರಿಸಿದ ಸ್ಥಳೀಯ ಟ್ರಸ್ಟ್ ಹಾಗೂ ಊರ ಪ್ರಮುಖರು ಕಿಟ್ ವಿತರಿಸಲು ಮುಂದಾಗಿದ್ದಾರೆ. ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ವಿತರಿಸಿದ್ರು. ಕಂಬಳಬೆಟ್ಟು ಖರೀಬು ಇಬ್ರಾಹಿಂ ಮದನಿ ದುವಾ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷ ಮೊಹಿದ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಹಾಜಿ ಪದ್ರಿಯಾ, ಕಾರ್ಯದರ್ಶಿ ಶಾಹುಲ್ ಹಮೀದ್ ನೆಕರೆ ಮೊದಲಾದವರು ಉಪಸ್ಥಿತರಿದ್ದರು. ಜನಪ್ರಿಯ ಟ್ರಸ್ಟ್ ಇವರ ಸಹಯೋಗ, ಅದರ ಜೊತೆಗೆ ಈ ಕಂಬಳಬೆಟ್ಟಿನ ಜಮಾತ್ನ ನಮ್ಮ ಬದ್ರಿಯಾ ಕಾದರಾಜರಾಗಿರ್ಬೋದು, ಹಮೀದ್ರವರು ವಿಶೇಷವಾಗಿ, ಹಾಗೆ ಸುನ್ನಿ ಕಾದರಾಜ್ ಅವರು, ಮತ್ತೆ ಉಸ್ತಾದ್ರವರು, ಮತ್ತೆ ಮೊಯ್ದು ಇವರೆಲ್ಲ ಸೇರಿಕೊಂಡು ಈ ಒಂದು ಗಫಾರ್ ದಮ್ಮಾಮ್ರವರು, ಹೀಗೆ ಈ ಎಲ್ಲರೂ ಇವರು ಸೇರಿಕೊಂಡು ಸಹಯೋಗದಲ್ಲಿ ಇಲ್ಲಿ ಒಂದು ವ್ಯವಸ್ಥೆ ಆಗಿದೆ. ಇದರಲ್ಲಿ ಒಂದು 60% ಈ ಜಮಾತ್ನ ಸದಸ್ಯರು ಸೇರಿ ಮಾಡಿದಂತ ಒಂದು ವ್ಯವಸ್ಥೆ. 40% ಅಮೌಂಟ್ ಅನ್ನು ನಮ್ಮ ಮರ್ಹೂಮ್ ಅಂದುನ್ಯಾಜಿ ಮತ್ತು ಅವರ ಫ್ಯಾಮಿಲಿ ಮತ್ತು ಜನಪ್ರಿಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ವ್ಯವಸ್ಥೆ ಇಲ್ಲಿ ಆಗಿದೆ. ಅಕ್ಕಿ, ಅದರ ಜೊತೆಗೆ ಸಕ್ಕರೆ ಮತ್ತು ಚಾಹುಡಿ, ಈ ಒಂದು ವ್ಯವಸ್ಥೆಯನ್ನು ಈ ಟ್ರಸ್ಟ್ನಿಂದ ಮಾಡಿದೆ. ಮತ್ತೆ ಬಾಕಿ ಉಳಿದಂತ ಎಲ್ಲ ದವಸ ಧಾನ್ಯ, ಮಸಾಲ ಐಟಮ್ ಮತ್ತು ನೀರುಳ್ಳಿ ಇಂಥದ್ದು ಮೊದಲಾದವುಗಳನ್ನು ಈ ಒಂದು ಜಮಾತ್ ವ್ಯಾಪ್ತಿಯಿಂದ ಮಾಡಿದ್ದಾರೆ. ಸಾಮಾನ್ಯ ಜನರು, ಕಡುಬಡವರು ಹಾಗೂ ನಿರ್ಗತಿಕರು ಏನಿದ್ದಾರೆ, ಇವರು ಆಹಾರಕ್ಕಾಗಿ ಪರಿತಪಿಸುತ್ತಿರುವ ಈ ಸಂದರ್ಭದಲ್ಲಿ ಒಂದು ಜಮಾತ್ನಿಂದ, ಕಂಬಳಬೆಟ್ಟು ಜಮಾತ್ನಿಂದ ಏನು ಆಹಾರ ಸಾಮಗ್ರಿಗಳನ್ನು ವಿತರಿಸಲಿಕ್ಕೆ ಏನು ಮನಸೋ ಇಚ್ಛೆಯಿಂದ ದೇಣಿಗೆಯನ್ನು ಕೊಟ್ಟು ಒಂದು ಸಹಕರಿಸಿ ಒಂದು ಜನರಿಗೆ ವಿತರಣೆಯನ್ನು ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಎಲ್ಲ ರೀತಿಯಿಂದನೂ ದೇವರವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಾನು ಮಾತು